ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಮಂಗಳೂರಲ್ಲಿ ಊಟ ಮಾಡುವಂಥ ಕುಚ್ಚಲಕ್ಕಿ ಅನ್ನ, ಕೆಂಪಕ್ಕಿ ಅನ್ನನ್ನು ಹೇಗೆ ಮಾಡೋದು ಅಂತ ನೋಡುವ. ಇಲ್ಲಿ ಮೊದಲಿಗೆ ನಾನೊಂದು ಪಾತ್ರೆಯಲ್ಲಿ 3/4 ಭಾಗದಷ್ಟು ನೀರನ್ನು ತಗೊಂಡಿದ್ದೇನೆ. ಇದು ನಂದು ಚೈನಾ ಪಾಟಿದ್ದು ಇದು ಪಾತ್ರೆ. ನಾನೀಗ ಅಕ್ಕಿ ಒಂದು 3 ಪಾವಿಗಿಂತ ಸ್ವಲ್ಪ ಜಾಸ್ತಿ ಅಕ್ಕಿಯನ್ನು ಹಾಕಿದನ್ನು ಒಂದು 5-6 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದು ಇದರದ್ದು ನೀರು ತೆಗಿಬೇಕು. ಇದು ಒಂದು 5-6 ಸಲ ತೊಳೆಯದಿದ್ದರೆ ಮತ್ತು ಅನ್ನ ಸ್ವಲ್ಪ ಉಳಿದರೆ ಅದು ಹಾಳಾಗ್ತದೆ. ಅದಕ್ಕಾಗಿ 5-6 ಸಲ ತೊಳಿಬೇಕು. ಅದರದ್ದೆಲ್ಲ ಜಿಡ್ಡೆಲ್ಲ ಇದ್ದದ್ದು ಹೋಗಬೇಕು. ಇದು ಉಳಿದ ಅನ್ನವನ್ನು ನಾವು ಮರುದಿನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಏನಾದರೂ ಹಾಕಿ ಇಟ್ಟರೆ ಇದು ತುಂಬ ತಂಪು, ಒಳ್ಳೆಯದು ಜೀವಕ್ಕೆ. ಇದು ನೋಡಿ, ನಾನು ತೊಳೆದಿಟ್ಟ ಅಕ್ಕಿಯನ್ನು ಇದನ್ನು ನಾನು ಬಿಸಿ ಮಾಡಲಿಕ್ಕಿಟ್ಟ ನೀರಿಗೆ ಅದಕ್ಕೆ ಹಾಕ್ತಾ ಇದ್ದೇನೆ. ತುಂಬ ಬಿಸಿ ಆಗಬೇಕು ಅಂತಿಲ್ಲ, ಅದು ಬಿಸಿ ಆದರೆ ಸಾಕು. ಅದಕ್ಕೆ ಸ್ವಲ್ಪ ಈ ಎಲ್ಲ ಅಕ್ಕಿಯನ್ನು ಚೆನ್ನಾಗಿ ಹಾಕಬೇಕು. ಹಾಕಿ ನಂತರ ಇದನ್ನು ಸ್ವಲ್ಪ ಹೊತ್ತು ಕುದೀಲಿಕ್ಕೆ ಬಿಡಬೇಕು. ಕುದೀಲಿಕ್ಕೆ ಅಂತ ಹೇಳಿದರೆ ಇದು ಎಲ್ಲ ಬೇಯಲಿಕ್ಕಿಲ್ಲ, ಅರ್ಧ ಬೆಂದಿರಬೇಕು. ಇದೊಂದು ಸರಿ ಕುದಿಬೇಕು ನೋಡಿ. ಕುದಿಲಿಕ್ಕೆ ಇಟ್ಟರೆ ಫುಲ್ಲು ಮುಚ್ಚಬಾರ್ದು ಇದನ್ನು ಕುದಿಲಿಕ್ಕೆ ಇಡುವಾಗ. ಯಾಕೆ ಅಂತ ಹೇಳಿದರೆ ಇದು ಫುಲ್ಲು ಮುಚ್ಚಿದರೆ ಅನ್ನದ್ದು ನೀರೆಲ್ಲ ಕೆಳಗೆ ಬೀಳ್ತದೆ. ನೋಡಿ, ಇದು ಈಗ ಕುದೀತಾ ಉಂಟು ನೋಡಿ. ಇಷ್ಟು ಕುದಿಯೋದಲ್ಲ, ಸ್ವಲ್ಪ ತುಂಬ ಕುದಿಬೇಕು. ತುಂಬ ಅಂದರೆ ಅಕ್ಕಿ ಇಡೀ ಬೇಯಲಿಕ್ಕಿಲ್ಲ, ಅರ್ಧದಷ್ಟು ಬೇಯಲಿಕ್ಕಿಲ್ಲ, ಒಂದು 1/4 ಭಾಗದಷ್ಟು ಅಕ್ಕಿ ಬೆಂದರೆ ಸಾಕು. ಇದು ನೋಡಿ, ಇಷ್ಟು ಕುದಿದು ಇನ್ನೂ ಸಹ ತುಂಬ ಕುದಿದ ನಂತರ ನಾವು ನೋಡಿ ಇಷ್ಟು ಕುದಿಬೇಕು. ಇಷ್ಟು ಕುದಿದ ನಂತರ ಉಂಟಲ್ಲ, ಈ ಅನ್ನ ಗ್ಯಾಸ್ ಆಫ್ ಮಾಡಿ ಉಂಟಲ್ಲ, ಇದಕ್ಕೆ ಚೈನಾ ಪಾಟಿಗೆ ಹಾಕಬೇಕು. ನೋಡಿ, ನಾನೀಗ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಷ್ಟು ಕಟ್ಟಾದರೆ ಆಯಿತು. ಅಕ್ಕಿ ಕಟ್ಟಾಗುವಷ್ಟು ಬೆಂದರೆ ಸಾಕು. ಫುಲ್ಲು ಬೇಯಬೇಕು ಅಂತೆಲ್ಲ, ಒಂದು 1/4 ಭಾಗದಷ್ಟು ಅಷ್ಟೇ. ಇವಾಗ ಗ್ಯಾಸ್ ಆಫ್ ಮಾಡಿ ಇದರ ಮೇಲೆ ಒಂದು ಹೊಗೆ ಹೋಗ್ತಾ ಉಂಟು ನೋಡಿ. ಅಲ್ಲಿ ಒಂದು ಕಪ್ಪಿಂದು ನಾಬ್ ಇರ್ತದೆ, ನಂದದು ಕಟ್ಟಾಗಿ ಹೋಗಿದೆ. ಅದು ಈಗ ಮುಚ್ಚಿ, ಇದು ಚೈನಾ ಪಾಟ್ ಹೇಳ್ತಾರೆ, ಈ ಚೈನಾ ಪಾಟಿನ ಒಳಗಡೆ ಇಡಬೇಕು. ಇಡುವಾಗ ನಾನು ಇದಕ್ಕೊಂದು ಪ್ಲೇಟ್ ಇಡ್ತೇನೆ. ಯಾಕೆಂತ ಹೇಳಿದರೆ ಅದರದ್ದು ನಾಬ್ ಕಟ್ಟಾಗಿದೆ, ಅದಕ್ಕೋಸ್ಕರ ಅದು ಹಬೆ ಒಳಗೆ ಹೋಗ್ತದೆ ಅಂತ, ಹೊರಗಡೆ ಹೋಗ್ತದೆ ಅಂತ ಹೇಳಿ. ಈಗ ನೋಡಿ, ಇಷ್ಟು ಒಂದು 1/4 ಗಂಟೆಯಷ್ಟೊತ್ತು ಅದರಲ್ಲೇ ಇಡಬೇಕು. ನಾವು ತೆಗಿಬಾರ್ದು, ಮುಚ್ಚಳ ತೆಗಿಬಾರ್ದು. ಒಂದು 1/4 ಗಂಟೆಯ ನಂತರ ಈ ಮುಚ್ಚಳ ತೆಗೆದು ನೋಡಿದರೆ ಎಲ್ಲ ಅನ್ನ ಚೆನ್ನಾಗಿ ಬೆಂದಿರ್ತದೆ. ಅದು ನಾವು ಒಲೆಯಲ್ಲಿ ಮಾಡಿದ ಹಾಗೆ ಅನ್ನ ಚೆನ್ನಾಗಿ ಬೆಂದಿರ್ತದೆ. ಇದು ಕುಕ್ಕರಲ್ಲಿ ಮಾಡಿದಾಗ ಸ್ವಲ್ಪ ಪಸೆ ಹಾಗೆ ಇರ್ತದೆ, ಆದರೆ ಇದು ಪಸೆ ಥರ ಇರುವುದಿಲ್ಲ. ಇದು ಸ್ವಲ್ಪ ನಾವು ಇದರಲ್ಲಿ ಒಲೆಯಲ್ಲಿ ಹೇಗೆ ಮಾಡ್ತೇವೆ ಹಾಗೆ ಇರ್ತದೆ ನೋಡಿ. ಇದು ಅನ್ನ ಉಂಟಲ್ಲ, ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಬಸಿಯುವುದಿಲ್ಲ, ಎಲ್ಲ ಕೆಲವರು ಬಸಿತಾರೆ. ನಾನಂದರೆ ಇದು ನನಗೆ ಎಷ್ಟು ಬೇಕು ಅಷ್ಟನ್ನೇ ಇದಕ್ಕೆ ಹಾಕ್ತಾ ಇದ್ದೇನೆ. ಇದರಲ್ಲಿ ನೀರೆಲ್ಲ ಹೊರಗಡೆ ಅದು ಕೆಳಗಿನ ಪಾತ್ರೆಗೆ ಬೀಳ್ತದೆ. ಇದಕ್ಕೆ ಹಾಕಿ ಮತ್ತು ಉಳಿದ ಅನ್ನವನ್ನು ನಾನು ಹಾಗೆ ಮುಚ್ಚಿಡ್ತೇನೆ. ಯಾಕೆಂತ ಹೇಳಿದರೆ ನಮಗೆ ಸಂಜೆವರೆಗೆ ಅದು ಬಿಸಿಯಾಗಿ ಇರ್ತದೆ. ನೀವು ಒಂದು ಮಧ್ಯಾಹ್ನ ಮಾಡಿದರೆ ಮರುದಿನ ಬೆಳಿಗ್ಗೆವರೆಗೆ ಸಹ ಇದು ಬಿಸಿ ಇರ್ತದೆ ಅನ್ನ. ನಾನು ಗಂಜಿ ಹಾಗೆ ಇಟ್ಟಿರ್ತೇನೆ. ಮತ್ತು ನನಗೆ ಬೇಕಾದಾಗ ಹೀಗೆ ಬಸಿದು ಊಟ ಮಾಡೋದು, ಎಲ್ಲ ಬಸಿಯುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿರ್ತದೆ, ಉದುರಾಗಿ ಬರ್ತದೆ ಕುಕ್ಕರ್ನ ಹಾಗೆಲ್ಲ. ಆಯಿತು, ಇನ್ನೊಮ್ಮೆ ಸಿಗುವ ನಾವು. ಬಾಯ್.